ಜನಾಗ್ರಹ ದಿನದ ಸಲುವಾಗಿ ಕಾಂಗ್ರೆಸ್ ಸಹಿತ ವಿವಿಧ ಪ್ರಗತಿಪರ ಹಾಗೂ ದಲಿತ ಸಂಘಟನೆಗಳು ಉಡುಪಿ ಶಾಸಕರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿದವು. ಕೊರೋನಾ ಎರಡನೇ ಅಲೆಯನ್ನು ಎದುರಿಸುವ ನಿಟ್ಟಿನಲ್ಲಿ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ವಿಫಲವಾಗಿದೆ. ಈ ಕುರಿತಂತೆ ಮುಖ್ಯಮಂತ್ರಿಗಳಿಗೆ 3 ಬಾರಿ ಪತ್ರ ಬರೆಯಲಾಗಿದೆ. 2 ಸುತ್ತಿನ ರಾಜ್ಯವ್ಯಾಪಿ ಪ್ರತಿಭಟನೆಗಳು ಕೂಡ ನಡೆಸಿವೆ. ಸದ್ಯ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಮತ್ತು ಘೋಷಿಸಿರುವ ಪ್ಯಾಕೇಜ್ ಏನಕ್ಕೂ ಸಾಲದು. ಲಾಕ್ಡೌನ್ ಅವಧಿ ಮುಗಿದಿದ್ದು ದುಡಿಮೆ ಪ್ರಾರಂಭವಾಗುವ ಸ್ಥಿತಿ ಮತ್ತು ಪರಿಸ್ಥಿತಿ ಸುಧಾರಿಸುವ ಸಾಧ್ಯತೆ ಇಲ್ಲ. ಈ ನಡುವೆ 3ನೇ ಅಲೆಯ ತೂಗುಗತ್ತಿ ನೆತ್ತಿಯ ಮೇಲೆ ತೂಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಫಲಕಗಳನ್ನು ಹಿಡಿದು ಧಿಕ್ಕಾರವನ್ನು ಕೂಗಿದರು. ಜನರ ಧ್ವನಿಯನ್ನು ಎತ್ತರಿಸಿ ಹೆಚ್ಚಿನ ಅಂಶ ಮುಂದಿನ ದಿವಸಗಳಲ್ಲಿ ಇವತ್ತು ಅಲ್ಲಲ್ಲಿ ಇಂಥ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಪ್ರತಿಭಟನೆ ನಮ್ಮ ಹಕ್ಕು, ಮೂಲಭೂತವಾದಂತಹ ಹಕ್ಕು. ಇದನ್ನ ಈ ಪ್ರತಿಭಟಿಸುವಂತಹ ಕಾರ್ಯಕ್ರಮವನ್ನ ಇವತ್ತು ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸುವಂತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತು ಶಾಸಕರನ್ನು ಕೊಲ್ಲಲು ಹಣ ಉಂಟು, ಮಹಾನ್ ಕಟ್ಟಲು ಹಣ ಉಂಟು, ಬಡವರಿಗೆ ಆಹಾರ ಇಟ್ಟುಕೊಡಲು ಹಣವಿಲ್ಲ. ಬೇರೆಯವರ ಕಿಸೆಯಿಂದ ನಿಮ್ಮ ಕಿಸೆಯಿಂದ ಕೊಡಬೇಕಾಗಿಲ್ಲ. ಸರ್ಕಾರ ನಾವು ಕಟ್ಟಿದಂತ ತೆರಿಗೆ ಮುಖಾಂತರ ಕೊಡಿ.